ದೇಶದೆಲ್ಲೆಡೆ ಚೌತಿ ಹಬ್ಬದ ವಿಗ್ರಹದ ತಯಾರಿ ಈಗಾಗಲೇ ಆರಂಭಗೊಂಡಿದೆ. ಗಣೇಶನ ಮೂರ್ತಿಗೆ ಫೈನಲ್ ಟಚ್ ಕೊಡ್ತಾ ಇದ್ದಾರೆ ಕಲಾವಿದರು. ಮಂಗಳೂರಿನಲ್ಲೂ ವಿನಾಯಕನ ಸಂಭ್ರಮದ ಗಣೇಶ ಉತ್ಸವಕ್ಕೆ ಪೂರ್ವ ತಯಾರಿ ಜೋರಾಗಿದ್ದು, ಕಳೆದ 92 ವರ್ಷದಿಂದ ಪಾರಂಪರಿಕವಾಗಿ ಗಣೇಶ ವಿಗ್ರಹ ತಯಾರಿ ಮಾಡ್ತಾ ಇರೋ ಸಹೋದರರ ಕೆಲಸ ಎಲ್ಲರ ಗಮನ ಸೆಳೆದಿದೆ. ಈ ನಡುವೆ ಆವೆ ಮಣ್ಣು ಜಿಎಸ್ಟಿ ವ್ಯಾಪ್ತಿಗೆ ಬರುವುದರಿಂದ ಈ ಬಾರಿ ಕಲಾವಿದರು ಮತ್ತಷ್ಟು ಕಂಗಾಲಾಗಿದ್ದಾರೆ. ಹಾಗಾದ್ರೆ ಇದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಮಂಗಳೂರಿನ ಮಣ್ಣಗುಡ್ಡಿಯ ರಾವ್ ಕುಟುಂಬಿಕರು ಕಳೆದ 92 ವರ್ಷದಿಂದ ಪ್ರತಿ ವರ್ಷ ಚೌತಿಗೆ ತಪ್ಪದೆ ಗಣೇಶ ಮೂರ್ತಿಯನ್ನ ತಯಾರು ಮಾಡ್ತಾರೆ. ಈ ಬಾರಿಯೂ ಇವರ ನಿವಾಸದಲ್ಲಿ 240ಕ್ಕೂ ಅಧಿಕ ಮೂರ್ತಿಗಳು ತಯಾರು ಆಗ್ತಾ ಇದೆ. ಅಂದಹಾಗೆ ಮಣ್ಣಗುಡ್ಡಿಯ ಹರಿದಾಸ ಲೇನ್ನಲ್ಲಿರುವಂತಹ ದಿವಂಗತ ಮೋಹನ್ ರಾವ್ ಅವರ ಕುಟುಂಬಸ್ಥರು ಕಲಾವಿದರೇ ಆಗಿದ್ದು, ನಗರದ ಜನತೆಗೆ ಚಿರಪರಿಚಿತರಾಗಿದ್ದಾರೆ. ಕಳೆದ 92 ವರ್ಷಗಳಿಂದ ಪಾರಂಪರಿಕ ಮಣ್ಣಿನ ಮೂರ್ತಿಗಳನ್ನ ತಯಾರು ಮಾಡಲಾಗ್ತಾ ಇದೆ. 4 ಮಕ್ಕಳು ಮೊಮ್ಮಕ್ಕಳು ಪ್ರತಿ ಗಣೇಶನ ಹಬ್ಬದಂದು ಮೂರ್ತಿಗಳನ್ನ ತಯಾರು ಮಾಡ್ತಾರೆ. ಇನ್ನು ಕೊರೋನಾ ಆತಂಕದ ನಡುವೆಯೇ ಗಣೇಶ ಚತುರ್ಥಿಗೆ ಗಣಪನ ವಿಗ್ರಹಗಳ ಬೇಡಿಕೆ ಕೇಳಿ ಬರ್ತಾ ಇದ್ದು, ಕಲಾವಿದರು ಗಣಪನ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗಣಪತಿ ವಿಗ್ರಹ ತಯಾರಿಕೆಗೆ ಆವೆ ಮಣ್ಣಿನ ಮಣ್ಣನ್ನ ಬಳಕೆ ಮಾಡಲಾಗುತ್ತದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಆವೆ ಮಣ್ಣನ್ನ ಜಿಎಸ್ಟಿ ವ್ಯಾಪ್ತಿಗೆ ತರಲಾಗಿದೆ. ಹೆಚ್ಚಿನ ಜಿಎಸ್ಟಿ ವಿಧಿಸಲಾಗ್ತಾ ಇದ್ದು, ಮಣ್ಣು ಖರೀದಿಗೆ ದರ ಹೆಚ್ಚಾಗಿದೆ. ಇದರಿಂದಾಗಿ ಕೆಲವು ಕಡೆಗಳಲ್ಲಿ ಗಣಪತಿ ವಿಗ್ರಹಕ್ಕೂ ದರ ಹೆಚ್ಚಳವಾಗುವ ಸಾಧ್ಯತೆಯೂ ಇದೆ. ಕುಂದಾಪುರದಲ್ಲಿ ಉತ್ತಮ ಗುಣಮಟ್ಟದ ಆವೆ ಮಣ್ಣು ಸಿಗುತ್ತದೆ. ಇದೇ ಕಾರಣಕ್ಕೆ ಹೆಚ್ಚಿನ ಮಂದಿ ಅಲ್ಲಿಂದ ಮಣ್ಣು ತರುತ್ತಾರೆ. ಮಂಗಳೂರಲ್ಲಿ ತಯಾರಾಗುವ ಗಣಪತಿ ವಿಗ್ರಹಕ್ಕೆ ದೇಶ ವಿದೇಶಗಳಲ್ಲಿ ಬೇಡಿಕೆ ಇರುತ್ತೆ. ಇಲ್ಲಿ ತಯಾರು ಮಾಡಿದ ವಿಗ್ರಹ ವಿವಿಧ ಕಡೆಗಳಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಜೊತೆಗೆ ವಿದೇಶಗಳಿಗೂ ರವಾನೆ ಮಾಡಲಾಗುತ್ತದೆ. ಈ ಬಾರಿ ಕೊರೋನಾ ಆತಂಕದ ನಡುವೆ ಸಣ್ಣ ಗಾತ್ರದ ವಿಗ್ರಹಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಪಾರಂಪರಿಕವಾಗಿ ಮಾಡುವಂಥ ಗಣೇಶ ಅಂದರೆ ನಮಗೆ ಮಾಡೆಲ್ ಅದಿಲ್ಲ, ಮೋಲ್ಡ್ ಎಲ್ಲ ಇಲ್ಲ, ಮತ್ತು ಕ್ಲೇಯಲ್ಲಿ ಯೂಸ್ ಮಾಡುವಂಥದ್ದು ದೇವರು. ಹಾಗಾಗಿ ಇಂಥ ಗಣಪತಿಗಳಿಗೆ ಬೇಡಿಕೆಯು ಜಾಸ್ತಿ. ಇಲ್ಲಿ ನಮ್ಮಲ್ಲಿ ಸಾರ್ವಜನಿಕ ಗಣಪತಿ ಹಾಗೂ ಮನೆ ಕುಟುಂಬದವರ ಗಣಪತಿ ಎಂದಿದೆ. ಕಳೆದ ವರ್ಷ ಕೊರೋನಾದಿಂದಾಗಿ ನಮ್ಮ ಗಣೇಶ ಪೂಜೆಗಳೆಲ್ಲ ಫೆಬ್ರವರಿ ಅಂದರೆ ಮಾಘ ಮಾಸದ ಚೌತಿ ಅಂದರೆ 2020 ಚೌತಿ 2021 ಮುಂದುವರೆದಿದೆ ಫೆಬ್ರವರಿಗೆ. ಕಾರಣ ಕುಟುಂಬದವರೆಲ್ಲ ಸೇರ್ಲಿಕ್ಕೆ ಆಗ್ತಿರಲಿಲ್ಲ, ಯಾಕಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳಿಕೊಂಡು. ಈ ಸಲೂ ಅದೇ ಥರ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ಗಣಪತಿ ಆರ್ಡರ್ಸ್ ಎಲ್ಲ ಬರ್ತಾ ಇದೆ. ಸಾರ್ವಜನಿಕರು ಕೆಲವರು ಚಿಕ್ಕದು ಮಾಡಿಸಿದ್ದಾರೆ, ಕೆಲವರು ಮುದ್ದಿದ್ದಾಗೆ ಉಂಟು. ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುವ ಗಣಪತಿ ಹಬ್ಬಕ್ಕೆ ವಿಗ್ರಹ ತಯಾರಿ ಈಗಾಗಲೇ ಆರಂಭಗೊಂಡಿದೆ. ಈ ನಡುವೆ ಮಣ್ಣಗುಡ್ಡಿಯ ರಾವ್ ಕುಟುಂಬಸ್ಥರು 92 ವರ್ಷದಿಂದ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದಕ್ಕಾಗಿ ಇವರ ಕುಟುಂಬಸ್ಥರು ವಿದೇಶದಿಂದ ಬಂದು ಗಣಪತಿ ಮೂರ್ತಿಯನ್ನ ಮಾಡ್ತಾರೆ. ಒಟ್ನಲ್ಲಿ ಕೊರೋನಾ ಆತಂಕ ನಡುವೆಯೇ ಗಣೇಶ ಚತುರ್ಥಿಗೆ ಗಣಪನ ವಿಗ್ರಹಗಳ ಬೇಡಿಕೆ ಕೇಳಿ ಬರ್ತಾ ಇತ್ತು. ಈ ನಡುವೆ ಆವೆ ಮಣ್ಣನ್ನ ಜಿಎಸ್ಟಿ ವ್ಯಾಪ್ತಿಗೆ ತರಲಾಗಿದ್ದು, ಇದರಿಂದಾಗಿ ಮೂರ್ತಿ ತಯಾರಕರು ಮತ್ತಷ್ಟು ಸಮಸ್ಯೆಗೆ ಈಡಾಗಿದ್ದಾರೆ. ಚೌತಿಯಂತಹ ಶುಭ ಸಂದರ್ಭದಲ್ಲಾದರೂ ಕೊರೋನಾ ಕಡಿಮೆಯಾಗಿ ಲೋಕಕ್ಕೆ ಒದಗಿದ ಸಂಕಷ್ಟ ದೂರವಾಗಲಿ ಅನ್ನುವುದೇ ನಮ್ಮ ಆಶಯ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ, ನ್ಯೂಸ್ 24/7 ಮಂಗಳೂರು.